ಕಿನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಹಮೀದ್ ಕಿನ್ಯ ಮಾಲಕತ್ವಡು ಕಿನ್ಯ ಬೆಳರಿಂಗಿಡು ಆಯ್ನ ಕಿನ್ಯ ಜನಸೇವಾ ಕೇಂದ್ರನು ಶಾಸಕೇರಿ ಶ್ರೀ ಯುಟಿ ಖಾದರ್ ಸೋಮವಾರ ಉದಿಪನ ಮಲ್ತೇರು. ಹಮೀದ್ ಕಿನ್ಯರು ತನ್ನ ದೋಸ್ತಿನ ಸಗಾಯದ ತಂದು ಕಿನ್ಯ ಜನಸೇವಾ ಕೇಂದ್ರನ ಸುರುಮಲ್ತಿನವು ಎಡ್ಡ ವಿಷಯ ಸಾಮಾಜಿಕ ಚಟುವಟಿಕೆಡು ಮುಂದಾಡುವಾದು ಕಾಂಗ್ರೆಸ್ ಪಕ್ಷದ ಮುಂದಾಳತ್ವಡು ಈ ಪರಿಸರದ ಬೇಲೆ ಮಲ್ತದ ಕಾಂಗ್ರೆಸ್ ಪಕ್ಷದ ತತ್ವ ಆದರ್ಶನು ಮೈಗೂಡಿಸಾದು ನಿರಂತರವಾದ ಸಾಮಾಜಿಕ ಬೇಲೆಯನ್ನು ಕೈಕೊಂಡು ಇನಿ ಒಂಜಿ ಪೆಜ್ಜೆ ದುಂಬು ಬತ್ತದ ಈ ಸೇವಾ ಕೇಂದ್ರನ ಸುರುಮಲ್ತದೇರು ಜನಸಾಮಾನ್ಯರನ್ನ ದಿಂಜಾ ಬೇಲೆಲು ಇತ್ತೆ ಆನ್ಲೈನ್ ಮುಖಾಂತರನೇ ಆಪುನಿ ಈ ಪೊರ್ತುಡು ಜನಸಾಮಾನ್ಯರಿಗೆ ಪ್ರಯೋಜನ ಆಪಿಲಕ ಆನ್ಲೈನ್ ಸೇವಾ ಕೇಂದ್ರನು ಸುರುಮಲ್ತಿನವು ಎಡ್ಡ ವಿಷಯ ಪಂಡದು ಹಮೀದ್ ಕಿನ್ಯ ಬೊಕ ತಂಡದಗಳಿಗೆ ಅಭಿನಂದನೆ ಸಂದಾಯರು. ನಮ್ಮೆಲ್ಲರ ಆತ್ಮೀಯ ಮಿತ್ರ ಅಂತ ಹಮೀದ್ ಕಿನ್ಯರವರು ಅವರ ಮಿತ್ರ ಸಹಕಾರ ಪಡೆದುಕೊಂಡು ಇವತ್ತು ಕಿನ್ಯ ಸೇವಾ ಕೇಂದ್ರವನ್ನು ಪ್ರಾರಂಭಿಸಿದ ಅತ್ಯಂತ ಸಂತೋಷ. ಸಾಮಾಜಿಕವಾಗಿ ಚಟುವಟಿಕೆ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಈ ಪ್ರದೇಶದ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದ ತತ್ವ ಆದರ್ಶವನ್ನು ಪ್ರತಿ ಮನೆಯಲ್ಲಿ ಮುಟ್ಟಿಸಿ ಅದರ ಮುಖಾಂತರ ತಮ್ಮ ಸಾಮಾಜಿಕ ಕೆಲಸವನ್ನು ಇವತ್ತು ಕೈಗೆತ್ತಿಕೊಂಡು ಇವತ್ತು ಒಂದು ಹೆಜ್ಜೆ ಮುಂದೆ ನಿಂತು ಈ ಸೇವಾ ಕಾರ್ಯ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇವತ್ತು ಜನಸಾಮಾನ್ಯರ ಬಹುತೇಕ ಎಲ್ಲ ಕೆಲಸಗಳು ಕೂಡ ಇವತ್ತು ಆನ್ಲೈನಲ್ಲಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಅವರಿಗೆ ಕೂಡ ಇವತ್ತು ಪ್ರಯೋಜನ ಆಗುವ ರೀತಿಯಲ್ಲಿ ಇವತ್ತು ಆನ್ಲೈನ್ ಸೇವಾ ಪ್ರಾರಂಭ ಮಾಡಿದಾಗ ಇದು ಜನರಿಗೆ ಪ್ರಯೋಜನ ಆಗ್ತದೆ. ಬಹುಶಃ ಹಮೀದ್ ಕಿನ್ಯರವರಿಗೂ ಅವರೆಲ್ಲ ನಮ್ಮ ತಂಡದವರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಪ್ರದೇಶ ಜನರಿಗೆ ಆದರ್ಶದಿಂದ ಪ್ರಯೋಜನ ಆಗುವಂಥ ವಿಚಾರ ಕೂಡ ಇವತ್ತು ಆಗಲಿ. ಸರ್ಕಾರದ ಸವಲತ್ತು ಏನಿದೆ ಅದನ್ನು ಬಹುಶಃ ಕಾಲಗುಡಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಕೂಡ ಇವತ್ತು ಮುಂದೆ ನಿಂತು ಆಗಲಿ ಹೇಳಿಕೊಂಡು ಬಹುಶಃ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ ಪಾತ್ರರೊಂದು ಇಂಚಿನ ಗ್ರಾಮಾಂತರ ಪ್ರದೇಶಡು ಈ ಸೇವಾ ಕೇಂದ್ರದ ಅಗತ್ಯ ಇತ್ತಂಡು ಅವೇನು ಹಮೀದ್ ಕಿನ್ಯರು ಇನಿಮಾಲ್ತದೇರು ಇಂದು ಜನಗಳಿಗೆ ಮಲ್ಲ ಪ್ರಮಾಣಡು ಸಹಕಾರಿ ಆಪುಂಡು ಪಂಡು ತೆರಿಪಾಯರು. ಸಾಮಾಜಿಕ ಚಟುವಟಿಕೆ ಒಂದೆಲ್ಲ ಆಧಾರ ಆಗಿರ್ಬೋದು ಮತ್ತೆ ಎಲ್ಲ ಸಂಧ್ಯಾ ಸುರಕ್ಷಾ ಎಲ್ಲ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇದು ಬಹಳ ಅಗತ್ಯ ಇತ್ತು. ಇದು ಯಾವತ್ತು ಮಾಡಬೇಕಿತ್ತು ಹಮೀದ್ ಕಿನ್ಯರವರು ಈ ಸಲ ಮಾಡಿದ್ದಾರೆ. ಅವರಿಗೆ ಹಾಗೆ ಈ ಒಂದು ಗ್ರಾಮಾಂತರ ಪ್ರದೇಶದ ಎಲ್ಲ ಮಂಗಳೂರಿಗೆ ಹೋಗೋ ಸಂದರ್ಭ ಬರ್ತದೆ, ಅದು ಕಷ್ಟ ಆಗ್ತದೆ. ಈ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದ ಹೆಚ್ಚಿನ ಜನರಿಗೆ ಇದು ಇಂಥ ಒಂದು ಕೇಂದ್ರ ಬಹಳ ದೊಡ್ಡ ರೀತಿಯ ಪ್ರಯೋಜನ ಆಗ್ತದೆ. ಆದ ಕಾರಣ ಈ ಸೇವಾ ಕೇಂದ್ರ ಉತ್ತಮ ರೀತಿಯಲ್ಲಿ ಅವರಿಗೆ ನಡೆಯಲಿ, ಹಾಗೆ ಎಲ್ಲರಿಗೆ ಈ ಒಂದು ಊರಿನ ಜನರಿಗೆ ಪ್ರಯೋಜನ ಆಗಲಿ ಅಂತ ಹೇಳಿಕೊಂಡು ಅವರಿಗೆ ಎರಡು ಶುಭಾಶಯ ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಆರ್ಟಿಸಿ ಗಾದು ಕುಡ್ಲಾಗಬಹುದು ಅಲ್ಪ ಒಂತುನ ಬದಲು ಮೂಲೆ ತಿಕ್ಕುನ ವ್ಯವಸ್ಥೆ ಮಾತದಿರು ಜನಸಾಮಾನ್ಯರಿಗೆ ಪ್ರಯೋಜನ ಆವಡ್ ಪಂಪಿನ ನಿಲೆಟು ಈ ಕಟ್ಟಡವನ್ನು ಕೊಡ್ತೆ ಹಮೀದ್ ಕಿನ್ಯಾರಿನ ಈ ಎಡ್ಡೆ ಬೇಲೆ ಯಶಸ್ವಿ ಆವಡ್ ಪಂಡದ ಕಟ್ಟಣದ ಮಾಲಕಿರು ಶ್ರೀ ಮಲ್ರಾಯ ದೈವಸ್ಥಾನದ ಆಡಳಿತ ಮುಕ್ತೇಸರರು ಶ್ರೀ ಶಿವರಾಮ್ ಶೆಟ್ಟಿ ಹಾರೈಸಿರು. ಜನವರಿಗೆ ಬೋರ್ಡ್ ಅವಶ್ಯಕತೆ ಕೆಲಸಗೋಸ್ಕರ ಮೂಲಕ ಆಫೀಸ್ ಓಪನ್ ಮಾಡಿದ್ದೇವೆ. ಇಟ್ಟು ರೇಷನ್ ಕಾರ್ಡ್ ಆದ್ರೂ ಪ್ಯಾನ್ ಕಾರ್ಡ್ ಆದ್ರೂ RTC ಅವಡು ಎಂಚಿನೋಡು ಇಟ್ಟು ಕುಡ್ಲಾಗಬಹುದು ಓಡೋರ್ಬೋದು ಅವರು ರಾತ್ರಿ ಬಗ್ಗೆ ಆಫೀಸ್ ಮುಗಿಕೊಂಡು ಇನ್ನೆಡು ಇಲ್ಲದೆ ಎದುಡೆ ತಿಪ್ಪನಾಲ್ಕು ವ್ಯವಸ್ಥೆ ಮಲ್ತೇವೆ. ಹೀಗೆ ಎರಡು ಬರ್ತದೆ ಬಣ್ಣಗೆ ದೇವಸ್ಥಾನ ಜಾಗಿನಿಗೆ ಉತ್ತಮ ವ್ಯವಸ್ಥೆ ಮಲ್ಪಲಿ ಜನಪಲಿ ಉಪಕಾರ ಬಂದಿದೆ. ಅವೇ ಪ್ರಕಾರ ಪೂರ್ಣ ಪ್ರಮಾಣ ಸಹಕಾರ ಬರ್ತಾ ಅವೇ ಪ್ರಕಾರ ನೇನು ಕಾರ್ಯಕ್ರಮ ಮಲ್ತೇವೆ. ಈ ಕಾರ್ಯಕ್ರಮಗಳು ಅವರು ಗಡ್ಡೆ ಉತ್ತೇಜನ ಮಲ್ತದೆ, ಜನಪಲಿಗೆ ಉಪಕಾರ ಮಲ್ತದೆ. ಕಾರಣ ಈ ಕೆಲಸ ಅಭಿವೃದ್ಧಿ ಅವರನ್ನು ನಾವು ದೇವರ ಪ್ರಾರ್ಥನೆ.
ಈ ಬಗೆಟ್ ಪೊಲಪ್ಕೋರ್ನ ಶ್ರೀ ಹಮೀದ್ ಕಿನ್ಯಾ ತಂಕ್ಲನೆಟ್ ರೇಷನ್ ಕಾರ್ಡ್ ವಿದ್ಯಾಸಾರಥಿ ಸ್ಕಾಲರ್ಶಿಪ್ ಜೀವನ್ ಪ್ರಮಾಣ ಪತ್ರ ವೋಟರ್ ಐಡಿ ಪಾನ್ ಕಾರ್ಡ್ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಸ್ಕಾಲರ್ಶಿಪ್ ಜಾತಿ ಆದಾಯ ಪ್ರಮಾಣ ಪತ್ರ ಡಿಎಲ್ ಆರ್ಸಿ ಜೆರಾಕ್ಸ್ ಕಲರ್ ಜೆರಾಕ್ಸ್ ಸಣ್ಣ ರೈತರ ಅರ್ಜಿ ಆಧಾರ್ ಕಾರ್ಡ್ ತಿದ್ದುಪಡಿ ಬೊಕ್ಕ ಡೌನ್ಲೋಡ್ ಹಿರಿಯ ನಾಗರಿಕ ಕಾರ್ಡ್ ಅರ್ಜಿ ಪಾಸ್ಪೋರ್ಟ್ ಅರ್ಜಿ ಸರ್ಕಾರಿ ಹುದ್ದೆಗೆ ಅರ್ಜಿ ಕರ್ನಾಟಕ ಮಾತಾ ಜಿಲ್ಲೆಲದ ಆರ್ಟಿಸಿ ಇಂಚ ಬೇತೆ ಬೇತೆ ಆನ್ಲೈನ್ ಸೇವೆಲು ವಾಸ್ತವ್ಯ ಪ್ರಮಾಣ ಪತ್ರ ನವೋದಯ ಶಾಲೆದ ಅರ್ಜಿ ಇಂಚಿತಿ ಮಾತಾ ಸೇವೆಲು ಮೂಲುಂಡು ಜನಸಾಮಾನ್ಯರ ಬೇಡಿಕೆದ ಮೇರೆಗೆ ಈ ಕೇಂದ್ರನ ಸುರುಮಲ್ತದ ಇಂದೆಗ್ ದಿಂಜಾ ಜನ ಸಹಕಾರ ಕೊಡ್ತೇರು ಈ ಸೇವಾ ಕೇಂದ್ರನ ಸುರುಮಲ್ಪೆರೆ ತೊಕೋಟು ಕಿಯೋನಿಕ್ಸ್ ಮಾಲಕಿರು ಸಾದಾತಿರು ಮಾರ್ಗದರ್ಶನ ಕೊಡ್ತೇರು ಇಂದ ಪೆರೆ ಜನನು ಗ್ರಾಮಸ್ಥರು ಪಡೆವನೋಡು ಮಾತೆರ್ಲ ಸಹಕಾರ ಕೊರಡು ಪಂಡದ ಕೇನೊಂಡೇರು ಜನಸೇವಾ ಕಿನ್ಯಾ ಜನಸೇವಾ ಕೇಂದ್ರ ಕಾರ್ಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಕಿನ್ಯಾ ಪರಿಸರವನ್ನು ಕೇಂದ್ರವಾಗಿಟ್ಟುಕೊಂಡು ಹಲವಾರು ಜನರಿಗೆ ಉಪಯುಕ್ತವಾಗುವಂತಹ ಈ ಕಾಲದಲ್ಲಿ ಬೇರೆ ಬೇರೆ ಬಸ್ಸುಗಳಲ್ಲಿ ಹೋಗಿಕೊಂಡು ಜನರಿಗೆ ಕಷ್ಟ ಕಾಲದಲ್ಲಿ ಇಲ್ಲಿಯೇ ಗ್ರಾಮ ಮಟ್ಟದಲ್ಲೇ ಎಲ್ಲ ಜನರ ಅವರವರ ಕೆಲಸಗಳನ್ನು ಮಾಡಿಕೊಂಡು ಹೋಗಲಿಕ್ಕೋಸ್ಕರ ಈ ಪ್ರದೇಶದ ಬಹಳ ಜನರ ನಿರೀಕ್ಷೆ ಮತ್ತು ಅವರೆಲ್ಲರ ಬೇಡಿಕೆ ಮೇರೆಗೆ ಈ ಕಾರ್ಯಕ್ರಮವನ್ನು ಈ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಇದಕ್ಕೆ ನಮಗೆ ಬಹಳಷ್ಟು ಜನರು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಜನ ಸೇವಾ ಕೇಂದ್ರದಿಂದ ಇವತ್ತು ಪ್ರೈವೇಟ್ ಆಗಿ ಒಂದು ನೆಮ್ಮದಿ ಕೇಂದ್ರದ ಹಾಗೆ ಇಲ್ಲಿ ನಮಗೆ ಸಾರ್ವಜನಿಕರಿಗೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್, ಅದೇ ರೀತಿ ಪಾನ್ ಕಾರ್ಡ್, ಪಾಸ್ಪೋರ್ಟು, ಅದೇ ರೀತಿ ಕೃಷಿ ಸರ್ಟಿಫಿಕೇಟು ಮತ್ತು ಸ್ಕಾಲರ್ಶಿಪ್ ವ್ಯವಸ್ಥೆ ಎಲ್ಲ ಆನ್ಲೈನ್ ವ್ಯವಸ್ಥೆಯಲ್ಲಿ ಆಗುವಂತಹ ಪೆನ್ಷನ್, ಸಂಧ್ಯಾ ಸುರಕ್ಷಾ, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನೆಲ್ಲ ಪ್ರಯೋಜನಗಳಿವೆ ಅದನ್ನೆಲ್ಲ ಇಲ್ಲಿ ತೆಗೆಯಲಿಕ್ಕಾಗ್ತದೆ. ಮತ್ತು ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಅವರ RTCಯನ್ನು ಇಲ್ಲಿ ತೆಗೆಯಲಿಕ್ಕಾಗ್ತದೆ. ಹಲವಾರು ಯೋಜನೆಗಳು ಇದರಿಂದ ಪ್ರಯೋಜನವಿದೆ. ನಾವು ಹೊರಗೆ ನಮ್ಮ ಗೋಡೆಯಲ್ಲಿ ಅದನ್ನೆಲ್ಲ ನಾವು ವಿವರಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿಯ ಮಾಜಿ ಸಚಿವರು, ಜನಪ್ರಿಯ ಶಾಸಕರಾದಂತಹ UT ಖಾದರ್ ಅವರು. ಅದೇ ರೀತಿ ಈ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೋಸ್ಕರ ನನಗೆ ತೊಕೋಟ್ನ ಕಿಯೋನಿಕ್ಸ್ ಮಾಲಕರಾದಂತಹ ಸಾದತ್ರವರು ಬಹಳಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಮತ್ತು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನೆನಪಿಸುತ್ತಾ ಈ ಕಾರ್ಯಕ್ರಮವನ್ನು ಜಾಸ್ತಿಯಾಗಿ ಮಾಡಲಿಕ್ಕಾಗುವುದಿಲ್ಲ. ಬಂದಂತಹ ಅತಿಥಿಗಳಿಗೆ ಒಂದು ಸ್ವಾಗತ ಮಾಡುವುದು ನನ್ನ ಧರ್ಮ. ಆ ಕಾರ್ಯಕ್ಕಾಗಿ ಎಲ್ಲ ಕೆಲಸಗಳನ್ನು ಬಿಟ್ಟು ಸುಂದರವಾದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ UT ಖಾದರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮ, ಈ ವ್ಯವಸ್ಥೆ ಈ ನಾಡಿಗೆ ಬೇಕಾಗಿ ಗ್ರಾಮಕ್ಕೆ ಬೇಕಾಗಿ ಮಾಡಿದ್ದೇನೆ. ಇದರಲ್ಲಿ ಬೇರೆ ಏನೂ ಇಲ್ಲ. ಆದ ಕಾರಣ ಇದರ ಪ್ರಯೋಜನವನ್ನು ಪಡೆಯಬೇಕು ಮತ್ತು ತಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತವಾಗಿಯೂ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಉಂಟು ಎಂದು ಹೇಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು NS ಕರೀಂ, ಮಂಜನಾಡಿ ಪಂಚಾಯತ್ ಮಾಜಿ ಅಧ್ಯಕ್ಷರು ಇಸ್ಮಾಯಿಲ್ ದೊಡ್ಡಮನೆ, ಕಿನ್ಯ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮಾಲಿನಿ ಪೂಜಾರಿ, ಉಪಾಧ್ಯಕ್ಷರು ಸಿರಾಜ್ ಕಿನ್ಯಾ, ಕಿನ್ಯ ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಇಸ್ಮಾಯಿಲ್ ಹಾಜಿ, ಪುಗಡ್ತದ ನ್ಯಾಯವಾದಿ ರೋಷನ್, ತಾಲೂಕ್ ಪಂಚಾಯತ್ ಸದಸ್ಯರು ಸಿದ್ದಿಕ್ ಕೊಳಂಗರೆ, ಉದ್ಯಮಿ ಸಿದ್ದಿಕ್, ಕಿನ್ಯ ಪಂಚಾಯತ್ ಸದಸ್ಯರು ಮೊಹಮ್ಮದ್ ಅಬುಸಾಲಿ, ಮಂಜನಾಡಿ ಪಂಚಾಯತ್ ಸದಸ್ಯರು ಅಶ್ರಫ್ ಖಾದರ್, ಕಿನ್ಯ ಕೇಂದ್ರ ಮಸೀದಿದ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಬುಸಾಲಿ ಹಾಜಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು.